ದೇಶದ ಸುರಕ್ಷತೆಗಾಗಿ ತಮ್ಮ ಬದುಕನ್ನು ಮುಡುಪಿಟ್ಟು ಹೋರಾಟ ಮಾಡುವ ಸೈನಿಕರ ಸೇವೆಗೆ ಬದ್ಧತೆಗೆ ಗೌರವ ನೀಡುವ ವಿನೂತನ ಯೋಜನೆ ಪೊಳಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅನುಷ್ಠಾನದಲ್ಲಿದೆ. ಇಲ್ಲಿ ಯೋಧರಿಗಾಗಿ ನನ್ನದು ಕಾಣಿಕೆ ಎನ್ನುವ ಹೆಸರಿನಲ್ಲಿ ಹುಂಡಿಯೊಂದನ್ನು ಇರಿಸಲಾಗಿದ್ದು ಮಕ್ಕಳು ತಮ್ಮಿಷ್ಟದಂತೆ ಹಣವನ್ನು ಹಾಕಬಹುದಾಗಿದೆ. ರಾಮಕೃಷ್ಣ ತಪೋವನದ ಶ್ರೀ ವಿವೇಕ ಚೈತನ್ಯಂದ ಸ್ವಾಮೀಜಿಯವರ ಸಲಹೆಯಂತೆ ಈ ಯೋಜನೆ ಜಾರಿ ಮಾಡಿದ್ದು ವಿದ್ಯಾರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಅಂತ ಶಾಲಾ ಮುಖ್ಯ ಶಿಕ್ಷಕ ರಾಧಾಕೃಷ್ಣ ಭಟ್ ತಿಳಿಸಿದ್ದಾರೆ. ಸೈನಿಕರ ನೆರವಿಗೆ ಅಳಿಲು ಸೇವೆ ನೀಡುವ ಜೊತೆಗೆ ಮಕ್ಕಳಲ್ಲಿ ಉಳಿತಾಯ ಹಾಗೂ ಸಹಕಾರ ಮನೋಭಾವ ಬೆಳೆಸುವ ಶಿಕ್ಷಕರ ಶ್ರಮಕ್ಕೆ ಶರಣು ಹೇಳಲೇಬೇಕು. ಯೋಧರಿಗಾಗಿ ನನ್ನ ಕಾಣಿಕೆ. ಯೋಧರು ನಮ್ಮ ದೇಶವನ್ನು ಕಾಯ್ತಾರೆ. ನಾವು ಅವರ ಕಾರಣದಿಂದಾಗಿ ನಾವು ಚೆನ್ನಾಗಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕಾಗಿ ಈ ರಾಮಕೃಷ್ಣ ತಪೋವನದ ವಿವೇಕ ಚೈತನ್ಯಾನಂದ ಸ್ವಾಮೀಜಿಯವರು ಒಂದು ಸಲಹೆಯನ್ನು ನೀಡಿದರು. ಯೋಧರಿಗಾಗಿ ಏನಾದರೂ ಮಕ್ಕಳು ನೀಡಿದರೆ ಒಳ್ಳೆಯದು, ಅದರ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತೇಳಿ. ಹಾಗೆ ಪ್ರತಿ ವರ್ಷ ಆಗಸ್ಟ್ 15ರಂದು ಮಕ್ಕಳು ನೀಡಿದಂತಹ ಈ ಕಿರು ಕಾಣಿಕೆಯನ್ನು ಎಲ್ಲ ಸಂಗ್ರಹಿಸಿ ನಾವು ಯೋಧರ ನಿಧಿಗಾಗಿ ಇದನ್ನು ಪ್ರತಿ ವರ್ಷ ಸಲ್ಲಿಸ್ತಾ ಇದ್ದೇವೆ. ಸುಮಾರು 2 ರಿಂದ 4 ಸಾವಿರದಷ್ಟು ರೂಪಾಯಿ ಸಂಗ್ರಹ ಆಗ್ತಾ ಇದೆ. ಆದ್ದರಿಂದ ಇದರಿಂದ ಮಕ್ಕಳು ತುಂಬ ಪ್ರಭಾವಿತರಾಗಿ ತಮಗೆ ನೀಡಿದಂತಹ ಖರ್ಚಿಗೆ ನೀಡಿದಂತಹ ಹಣವನ್ನು ಸ್ವಲ್ಪ ಮಟ್ಟಿಗೆ ಇದಕ್ಕೆ ಕಾಣಿಕೆ 1 ರೂಪಾಯಿ ಇರ್ಬೋದು, 2 ರೂಪಾಯಿ ಇರ್ಬೋದು, ಈ ರೀತಿಯಲ್ಲಿ ಪ್ರತಿ ದಿವಸ ಹಾಕ್ತಾರೆ. ಅದೇ ರೀತಿಯಲ್ಲಿ ಬಂದಂತಹ ಅತಿಥಿಗಳು ಕೂಡ ಕೆಲವೊಮ್ಮೆ ಇದಕ್ಕೆ ಕಾಣಿಕೆಯಾಗಿ ಹಣವನ್ನು ಹಾಕ್ತಾರೆ.